ಸರಗೂರಿನಲ್ಲಿ ಬಿಜೆಪಿ ಸರ್ಕಾರ ಅನುದಾನ ನೀಡುವ ವಿಚಾರದಲ್ಲಿ ಸಾಕಷ್ಟು ತಾರತಮ್ಯ ಮಾಡಿದ್ದು, ನಮ್ಮ ಹಿಂದುಳಿದ ತಾಲೂಕಿಗೆ ಅನುದಾನವನ್ನು ನೀಡದೆ ನಂಜುಂಡಪ್ಪವರ ವರದಿಯನ್ನು ಗಾಳಿಗೆ ತೂರಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ಬೇಸರ ವ್ಯಕ್ತಪಡಿಸಿದರು. ಸರಗೂರು ತಾಲೂಕಿನ ವ್ಯಾಪ್ತಿಯ ಪಟ್ಟಣದ 11ನೇ ಮತ್ತು 5ನೇ ವಾರ್ಡಿನ ಶಾಲಾ ಕಟ್ಟಡ ನಿರ್ಮಾಣ, ಹಳಿಯೂರು ಲಿಂಗೇನಹಳ್ಳಿ ವರ್ಳಹಳ್ಳಿ ರಸ್ತೆ, ಕಾಡಬೇಗೂರು ಲಂಬಾಣಿ ತಾಂಡ ಸಂಪರ್ಕ ರಸ್ತೆ, ಕೆಂಚನಹಳ್ಳಿ ರಸ್ತೆ ಅಭಿವೃದ್ಧಿ, ಕೆಂಪನಹಾಡಿ ಮತ್ತು ಗಂಡತ್ತೂರು ಗ್ರಾಮಗಳಲ್ಲಿ ಲೋಕೋಪಯೋಗಿ ಇಲಾಖೆ ಸುಮಾರು 5,87,00,000ದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅನುದಾನದ ಸುಮಾರು 40 ಲಕ್ಷದ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಶಾಸಕರ ಅನುದಾನದ 5 ಲಕ್ಷ ವೆಚ್ಚದ ಸಮುದಾಯ ಭವನ ನಿರ್ಮಾಣದ ಕಾಮಗಾರಿಗೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಹಿಂದುಳಿದ ತಾಲೂಕಾದ ನಮ್ಮ ಕ್ಷೇತ್ರಕ್ಕೆ ಅನುದಾನ ಹಂಚಿಕೆಯ ವಿಚಾರವಾಗಿ ಸಾಕಷ್ಟು ತಾರತಮ್ಯ ಮಾಡುತ್ತಿದೆ. ನಮ್ಮ ಕ್ಷೇತ್ರದಲ್ಲಿ ಸುಮಾರು 300ರಿಂದ 350 ಹಳ್ಳಿಗಳಿವೆ. ಅದರಲ್ಲಿ ಸಾಕಷ್ಟು ಹಳ್ಳಿಗಳು ದೊಡ್ಡ ದೊಡ್ಡ ಗ್ರಾಮಗಳಾದರೆ ಬಹುತೇಕ ಗ್ರಾಮಗಳು ಕಾಡಂಚಿನಲ್ಲಿವೆ. ಒಂದು ಗ್ರಾಮದ ಸಮಗ್ರ ಅಭಿವೃದ್ಧಿಗೆ 10ರಿಂದ 15 ಕೋಟಿ ಅನುದಾನದ ಅಗತ್ಯವಿದೆ. ಆದರೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಅನುದಾನ ನೀಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಬಿಜೆಪಿ ಸರ್ಕಾರದಿಂದ ನಮ್ಮಲ್ಲಿರುವ ಯಾವುದೇ ಇಲಾಖೆಗೂ ಸಹ ಸರಿಯಾದ ಅನುದಾನ ಸಿಗುತ್ತಿಲ್ಲ. ಸಾಕಷ್ಟು ಅನುದಾನದ ಕೊರತೆ ಇದೆ. ಆದರೂ ಸಹ ನನ್ನ ಶಕ್ತಿ ಮೀರಿ ಅನುದಾನಗಳನ್ನು ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಪ್ರಯತ್ನ ಮಾಡುತ್ತಿದ್ದೇನೆ ಎಂದರು. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುವ ಭರವಸೆ 100ಕ್ಕೆ 100ರಷ್ಟಿದೆ. ಆಗ ಮತ್ತಷ್ಟು ಹೆಚ್ಚಿನ ಅನುದಾನವನ್ನು ತಂದು ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಅವರು ಇದೇ ವೇಳೆ ಭರವಸೆ ನೀಡಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನರಸೀಪುರ ರವಿ, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್.ಸಿ. ನರಸಿಂಹಮೂರ್ತಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಎಸ್. ರಾಧಿಕಾ, ಮುಖ್ಯ ಅಧಿಕಾರಿ ಬಿ.ಜಿ. ಸತೀಶ್, ಸದಸ್ಯರಾದ ಶ್ರೀನಿವಾಸ್, ಚಲುವ ಕೃಷ್ಣ, ಪಿಡಬ್ಲ್ಯೂಡಿ ಇಂಜಿನಿಯರ್ಗಳಾದ ರಾಜಯ್ಯ, ಮಹೇಶ್, ಧ್ರುವರಾಜ್, ಕಾಂಗ್ರೆಸ್ ಮುಖಂಡರಾದ ಎಸ್.ಎಸ್. ಪ್ರಭುಸ್ವಾಮಿ, ಯೂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಂದೇಗಾಲ ಶಿವರಾಜ್, ಅಶೋಕ್ ಮಂಜುನಾಥ್ ಮುಳ್ಳೂರು, ಮಲ್ಲೇಶ್ ಜಕ್ಕಹಳ್ಳಿ, ನಾಗೇಂದ್ರ ನರಸೀಪುರ, ಬಸವರಾಜು ಕಳ್ಳಸೂರು, ಅಶೋಕ್ ಹಾದನೂರು, ಪುಟ್ಟಸ್ವಾಮಿ, ಪ್ರಕಾಶ್ ಹೂವಿನಕೊಳ ಮತ್ತಿತರರು ಹಾಜರಿದ್ದರು. ಆಗಬೇಕು ಅಂತ ಆಸೆ ಇದೆ, ಬಟ್ ಅನುದಾನ ಇಲ್ಲ. ಯಾಕಂದರೆ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ, ಸಂಸದರು ಇಲ್ಲ, ಸಚಿವರು ಇಲ್ಲ, ಜೊತೆಗೆ ಎಲ್ಲನೂ ಕೂಡ ನನಗೆ ಹೇಳ್ತೀವಿ. ಯಾಕಂದರೆ ಜಿಲ್ಲಾ ಪಂಚಾಯತಿನೂ ಇಲ್ಲ, ತಾಲೂಕ್ ಪಂಚಾಯತಿನೂ ಇಲ್ಲ, ಎಲ್ಲನೂ ಏನು ಸಣ್ಣ ಪುಟ್ಟ ಈ ಒಂದು ಸಣ್ಣ ಪುಟ್ಟ ಸಮಸ್ಯೆನೂ ಕೂಡ ತಮ್ಮ ಗ್ರಾಮಸ್ಥರೇ ಗ್ರಾಮ ಪಂಚಾಯತಿಯಲ್ಲಿ ಬಗೆಹರಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ನನಗೆ ಕೊಟ್ಟಿರ್ತೀರಿ. ಯಾಕಂದರೆ ಈ ಒಂದು ಸಮಸ್ಯೆಯಲ್ಲಿ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಅದು ಯಾರು ಮಾಡಬೇಕು, ಮುಖ್ಯವಾಗಿ ಚರಂಡಿ ಮೇಂಟೆನೆನ್ಸ್ ಯಾರು ಮಾಡಬೇಕು, ಇದೆಲ್ಲ ಗ್ರಾಮದ ಜನರಿಗೆ ಸ್ಮಶಾನಕ್ಕೆ ಹೋಗುವ ದಾರಿ ಸ್ಮಶಾನ ಅಭಿವೃದ್ಧಿಯನ್ನು ಕಂಡಕ್ಕೆ ಸಾಧ್ಯ ಆಗೋದು ನಾವು ಬೇಕಾದ್ರೆ ಅದಕ್ಕೆ ಅನುದಾನ ನಾವು ತರ್ಬೋದು. ಬಟ್ ತರುವಂಥ ಪ್ರಯತ್ನ ನಮ್ಮ ಸರ್ಕಾರ ಇವತ್ತಿಲ್ಲ. ನಾವು ಆಲ್ರೆಡಿ ಮೊನ್ನೆನೂ ಕೂಡ ಪ್ರೆಸ್ ಬ್ಯಾಕ್ಗೆ ನಾನು 24 ಗಂಟೆ ರೆಡಿ ಇದ್ದೀನಿ, ದುಡಿತೀನಿ, ಕೆಲಸ ಕಾರ್ಯಗಳು ಮಾಡ್ತೀನಿ. ಅನುದಾನದಲ್ಲಿ ಭಾಳ ತಾರತಮ್ಯ ಆಗೈತೆ. ಹಿಂದುಳಿದ ತಾಲೂಕಿಗೆ ಬಿಜೆಪಿ ಸರ್ಕಾರದಿಂದ ಅನುದಾನ ಭಾಳ ಕಡಿಮೆ ಐತೆ. ನಮ್ಮ ತಾಲೂಕಿಗೆ ಕೊಟ್ಟೇ ಇಲ್ಲ. ಹಿಂದುಳಿದ ತಾಲೂಕು ಮಾತ್ರ ಹೆಸರು ಮಾತ್ರ. ನಂಜುಂಡಪ್ಪ ಅವರ ವರದಿನ ಗಾಳಿಗೆ ತೂರು ಮಾಡ್ತಾರೆ. ಯಾವುದೇ ಒಂದು ಇಲಾಖೆಯಲ್ಲಿ ಅನುದಾನಗಳು ಸಿಗ್ತಾ ಇಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ 100ಕ್ಕೆ 100 ನಮ್ಮ ಸರ್ಕಾರ ಬರ್ತದೆ. ನಾವು ಹೇಳದೆ ಹೋದರೂ ಕೂಡ ತಮ್ಮೂರು ಗಂಧಕಲ್ ಉಂಡಿ ಕಂಪ್ಲೀಟ್ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಜವಾಬ್ದಾರಿ ನಂದಾಗ್ತದೆ. ಇವತ್ತು ಯಾಕಂದರೆ ತಾರತಮ್ಯ, ಯಾಕೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿ ಹೆಚ್ಚಿನ ರೀತಿ SC ST ಮತ್ತು ಹಿಂದುಳಿದ ವರ್ಗದವರು ಹೆಚ್ಚಿನ ರೀತಿಯಲ್ಲಿ ವಾಸವಾಗಿರೋದ್ರಿಂದ ಮೊದಲನೇ ಪ್ರಾಮಾಣಿಕತ್ವವಾಗಿ ಗಂಧಕಲುಂಡಿ ಗ್ರಾಮಕ್ಕೆ ಕೊಡಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಇವರಿಗೆ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ಕೂಡ ನಾವು ಮನವಿ ಮಾಡ್ತೀವಿ. ARC Private Limited, we are hiring. Dear all, we have openings for telecallers position. 0 to 2 years experience, any education can apply. Gender male and female. Skills results driven, persistence, time management, customer service, understanding customer needs, prospecting skills, motivation for sales, handles rejection, professionalism and communications.
Accident Relief Care Private Limited, number 38 Chandrodaya, first floor, Antarasanahಳ್ಳಿ, Madhugiri Main Road, Tumkur, 572106. Phone 6366435958, 9606666568. ARC Private Limited, help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.